ಪರಶುರಾಮ ಥೀಮ್ ಪಾರ್ಕ್ನ ಸಮಾರೋಪ ಸಮಾರಂಭ ಹಾಗೂ ಉಡುಪಿ ಜಿಲ್ಲಾ ರಜತ ಮಹೋತ್ಸವದ ಸಮಾರೋಪ ಏಕಕಾಲದಲ್ಲಿ ನಡೆಯುತ್ತಿರುವುದು ಖುಷಿಯ ವಿಚಾರವಾಗಿದೆ ಎಂದು ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಖಾತೆ ಸಚಿವ ಸುನೀಲ್ ಕುಮಾರ್ ಹೇಳಿದರು. ಅವರು ಪರಶುರಾಮ ಥೀಮ್ ಪಾರ್ಕ್ನ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉತ್ಸವಗಳ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ರಾಜ್ಯದಲ್ಲಿ ಕಾರ್ಕಳವೇ ಬ್ರಾಂಡ್ ನಿರ್ಮಾಣ ಆಗಬೇಕು. ಕಾರ್ಕಳ ಉತ್ಸವ ಮೂಲಕ ರಾಜ್ಯದಲ್ಲೆಲ್ಲ ಉತ್ಸಾಹವಾಗುವಂತೆ ಮಾಡಿದೆ ಎಂದರು. ಕ್ಷೇತ್ರದ ಮೂಲಸೌಕರ್ಯ ಒದಗಿಸುವ ಕೆಲಸಗಳು ನಡೆಯುತ್ತಿವೆ. ವಾರಾಹಿ ಯೋಜನೆ ಮೂಲಕ 46,000 ಮನೆಗಳಿಗೆ ಕುಡಿಯುವ ನೀರು ತರುವ ಯೋಜನೆ ಮುಂದಿನ 2 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದರು. ನಾವೆಲ್ಲರೂ ಕೈ ಮುಗಿದು ದಿಟ್ಟಿಸುವಂತಹ ಪರಶುರಾಮರ ಮೂರ್ತಿಯನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಸಾಂಸ್ಕೃತಿಕವಾಗಿ ಕಾರ್ಕಳ ಇನ್ನಷ್ಟು ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ನಾನೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರಿಂದ ಕರ್ನಾಟಕ ರಾಜ್ಯದ 6ನೇ ರಂಗಾಯಣ ನಾನು ಮೂಲಕ ಒಂಜಿ ಪರಶುರಾಮನ ಇತಿಹಾಸನ ಪಿರ ಸೃಷ್ಟಿನ ಮಲ್ತೀರ ಅಂಚಿದ್ನ ಸುನೀಲ್ ಕುಮಾರ್ ಎಲ್ಲಂಜಿ ಬರ್ಪನಂಚಿದ್ನ ಚುನಾವಣೆ ಕುಡಂಜಿ ಅಭೂತಪೂರ್ವನಂಚಿದ್ನ ಜಯನ ಕನಪನ ಮೂಲಕ ಅರೇನು ಕಾರ್ಕಳದ ಶಾಸಕರ ಮಲ್ಪನ ಒಟ್ಟಿಗೆ